ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪಕಾಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಅವರ ನೇತೃತ್ವದಲ್ಲಿ ಕೋವಿಡ್ ಸಂತ್ರಸ್ತರಿಗಾಗಿ ನಗರದ ವಿವಿಧ ಭಾಗಗಳಲ್ಲಿ ಅನ್ನದಾನ ನಡೀತಾ ಇದ್ದು ಇಂದಿಗೆ 52ನೇ ದಿನವಾಗಿದೆ. ಇಂದಿನ ಕಾರ್ಯಕ್ರಮದ ಅಂಗವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಆಹಾರ ವಿತರಣೆ ನಡೆದಿದ್ದು ಕರ್ನಾಟಕ ಜಾನಪದ ಹಾಗೂ ಯಕ್ಷಗಾನ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಚಾಲನೆಯನ್ನ ನೀಡಿದ್ರು. ಕೋವಿಡ್ ಮಹಾಮಾರಿಯಿಂದಾಗಿ ಅನ್ನ ಆಹಾರವಿಲ್ಲದೆ ಪರದಾಡ್ತಾ ಇರುವ ದಿಕ್ಕಿಲ್ಲದವರಿಗೆ ಕಳೆದ 52 ದಿನಗಳಿಂದ ನಿರಂತರ ರುಚಿಕಟ್ಟಾದ ಆಹಾರ ಮತ್ತು ಪಡಿತರ ಕಿಟ್ ವಿತರಿಸ್ತಾ ಇರುವ ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯ ಇತರರಿಗೆ ಮಾದರಿಯಾದದ್ದು. ಹಸಿದವರಿಗೆ ಅನ್ನವನ್ನ ನೀಡೋದು ನಿಜವಾದ ಮಾನವ ಸೇವೆ ಎಂದು ಹೇಳಿದರು. ತುರವೆ ಗೌರವಾಧ್ಯಕ್ಷರಾದ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಪ್ರೋತ್ಸಾಹ ಸಹಕಾರ ನೀಡ್ತಾ ಇರುವ ಫ್ರಾನ್ಸಿಸ್ ರಸ್ಕಿನ್ ಅವರ ನೆರವಿನಿಂದ ಈವರೆಗೆ ಮಂಗಳೂರು ನಗರದಲ್ಲಿ 898 ಪಡಿತರ ಕಿಟ್ ಹಾಗೂ ತುರವೆ ವಿವಿಧ ಘಟಕಗಳ ಸುಮಾರು 2500 ಆಹಾರ ಸಾಮಗ್ರಿ ಕಿಟ್ ಮತ್ತು ಮಂಗಳೂರು ನಗರದಲ್ಲಿ ಅಂದಾಜು ಸುಮಾರು 30,000ಕ್ಕಿಂತಲೂ ಹೆಚ್ಚು ಆಹಾರ ಕಿಟ್ಗಳನ್ನು ವಿತರಿಸಲಾಗಿದೆ.